ಸೆಪ್ಟೆಂಬರ್ 3ರಂದು ಧರ್ಮಸ್ಥಳದ ನಿತ್ಯಾನಂದ ನಗರದಲ್ಲಿ ಪಟ್ಟಾಭಿಷೇಕ ದಶಮಾನೋತ್ಸವ ಹಾಗೂ ರಾಷ್ಟ್ರೀಯ ಧರ್ಮ ಸಂಸತ್ ಮೂಲಕ ಸಂತ ಸಮಾವೇಶ ನಡೆಯುವುದು. ಶ್ರೀರಾಮಚಂದ್ರನಿಗೆ ನಡೆಯುವ ಪಟ್ಟಾಭಿಷೇಕ ಸನಾತನ ಹಿಂದೂ ಧರ್ಮಕ್ಕೆ ನಡೆಯುವ ಪಟ್ಟಾಭಿಷೇಕ ಎಂದು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂನ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಹೇಳಿದರು. ಧರ್ಮಸ್ಥಳದ ನಿತ್ಯಾನಂದ ನಗರದಲ್ಲಿ ನಡೆಯಲಿರುವ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಪಟ್ಟಾಭಿಷೇಕ ದಶಮಾನೋತ್ಸವ ಮತ್ತು ಧರ್ಮ ಸಂಸತ್ 2018ರ ಅಂಗವಾಗಿ ಭಾನುವಾರ ಮೆಲ್ಕಾರ್ನ ಬಿರ್ವಾ ಮಿನಿ ಸಭಾಭವನದಲ್ಲಿ ನಡೆದ ಧರ್ಮ ಜಾಗೃತಿ ಪೂರ್ವಭಾವಿ ಸಭೆಯಲ್ಲಿ ಅವರು ಆಶೀರ್ವಚನ ನೀಡಿದ್ರು. ಮನುಷ್ಯನ ಬದುಕಿಗೆ ಸಂಸ್ಕಾರ ಸಿಗಬೇಕು. ಪ್ರಸ್ತುತ ಕಾಲಘಟ್ಟದಲ್ಲಿ ಅಕ್ಷರಸ್ಥರ ಸಂಖ್ಯೆ ಹೆಚ್ಚಾಗುತ್ತಿದೆಯೇ ವಿನಃ ವಿದ್ಯಾವಂತರದಲ್ಲ. ವಿನಯ ಇಲ್ಲದ ವಿದ್ಯೆ ಅಹಂಕಾರಕ್ಕೆ ದಾರಿ ಮಾಡುತ್ತದೆ. ಮನುಷ್ಯನಲ್ಲಿ ಸಜ್ಜನಿಕೆ ಬರಬೇಕಾದರೆ ವೇದಾಂತಗಳನ್ನ ಅಧ್ಯಯನ ಮಾಡಬೇಕು. ರಾಷ್ಟ್ರೀಯ ಧರ್ಮ ಸಂಸತ್ ದೇಶ ಹಾಗೂ ಧರ್ಮದ ಕೆಲಸ, ಧರ್ಮದ ಪಾಲನೆ ಮಾಡಿದ್ರೆ ದೇಶದ ರಕ್ಷಣೆಯಾಗುತ್ತದೆ. ಜಾತಿ ಪಕ್ಷದ ಭೇದವಿಲ್ಲದೆ ಎಲ್ಲರೂ ಒಗ್ಗೂಡಿ ಈ ಪುಣ್ಯದ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಎಂದರು. ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಸಮಷ್ಟಿಗೆ ಯಾವ್ದು ಒಳ್ಳೆಯದಂತ ಜಾಸ್ತಿ ಪ್ರೀತಿ ಮಾಡ್ಕೊಂಡ್ರೆ ಧರ್ಮ ಅದೊಂದ್ಸಲ ಅಂತ ಕೇಳ್ತೀವಿ. ಹೆಚ್ಚು ವಸುದೆಯಲ್ಲಿರ್ತಕ್ಕಂಥವ್ರು ಎಲ್ಲ ನಮ್ಮ ಕುಟುಂಬ ಅಲ್ವಾ. ಈಶಾವಾಸ್ಯ ನಿಧಂ ಸರ್ವ, ಎಲ್ಲವೂ ಶಿವಮಯವಾಗಿದೆ ಅಂತ. ಇನ್ನೊಂದು ಯಜುರ್ವೇದದ ಶ್ಲೋಕ ನಾವೆಲ್ಲರಿಗೂ ಗೊತ್ತುಂಟು. ಸಾರಾವತ್ತು ಒಟ್ಟು ಸೇರೋಣ, ಒಟ್ಟು ಸೇರಿ ಬರೋಣ. ಸಹನವೂ ಗುಣತ್ತು ಒಟ್ಟು ಸೇರಿ ಗುಣತ್ತು ಊಟ ಮಾಡೋಣ ಹೇಳ್ಬೋದು. ಎಂಜಾಯ್ಮೆಂಟ್ ಅಂದ್ರೆ ನಾವು ಈಗ ನಮ್ಮವ್ರಿಗೆ ಏಕತಾ ಭಾವನೆ ಬರಬೇಕು. ನಮ್ಮಲ್ಲಿ ಬಂದಿದ ಈಗಾಗಲೇ ನಾನು 1.5 ತಿಂಗಳು 2 ತಿಂಗಳು ಹಿಮಾಲಯದ ಅನೇಕ ಬೈಠಕ್ಗಳನ್ನು ಮಾಡಿ ಒಂದು ಕಡೆಯಿಂದ ರಾಜಕೀಯ ಅಂಗಜಗ್ಗಾಟ ನನ್ನ ಪಕ್ಷ ಮೇಲೆ ಮಾಡೋದು ಯಾರು ಮಾಡೋದು. ನಾವು ಸನ್ಯಾಸಿಗಳು ಮಾಡಿದ್ರೆ ಇಲ್ಲಿ ರಮಣಾತ್ರಯವರು, ನಾಗನಾಥ್ ಶೆಟ್ಟಿ, ನಾವು ಸಂತರು ಮಾಡಿದ್ರೆ. ಮಾಡಿಲ ಶ್ರೀಧಾಮದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಮಾತನಾಡಿ, ಸಮಾಜವನ್ನ ಒಗ್ಗೂಡಿಸಲು ಮನೆ ಮನಗಳು ಬೆಸೆಯುವ ಕಾರ್ಯ ಆಗಬೇಕಾಗಿದೆ. ನೈತಿಕ ಮೌಲ್ಯಗಳನ್ನ ಉಳಿಸಿ ದ್ವೇಷ, ಅಸೂಯೆ, ಕ್ರೋಧಗಳಿಗೆ ಕಡಿವಾಣ ಹಾಕಬೇಕಾಗಿದೆ ಎಂದರು. ಪೂರ ಅಭಿವೃದ್ಧಿ ಸರ್ಕಾರದ ಬೇರೆ ಬೇರೆ ಯೋಚನೆಗಳು ಅದಕ್ಕೆ ಪೂರಕವಾಗಿ ಹೆಚ್ಚಿನ ಜನಪ್ರತಿನಿಧಿಗಳ ಪ್ರಯತ್ನ ಆ ಕಾರ್ಯವೇತರು ಭಾರಿಯಾದ ಪ್ರಬುದ್ಧತೆ ಕಲ್ಪನೆ ಕೆಲಸ. ಬಾಳೆಕೋಡಿ ಶ್ರೀ ಕಾಶಿ ಕಾಳಭೈರೇಶ್ವರನ ಶಿಲಾಂಜನ ಕ್ಷೇತ್ರದ ಶ್ರೀ ಶಶಿಕಾಂತ ಮಣಿ ಸ್ವಾಮೀಜಿ ಮಾತನಾಡಿ, ಧರ್ಮ ಚಿಂತನೆ ಸಜೀವವಾಗಬೇಕು. ಅದನ್ನ ಅನುಷ್ಠಾನಗೊಳಿಸುವ ಕಾರ್ಯ ಆಗಬೇಕು. ನಾವೆಲ್ಲರೂ ಒಂದೇ ಎನ್ನುವ ಮೂಲಕ ಧರ್ಮ ಸಂಸತ್ನ ಕಾರ್ಯ ಆಗಬೇಕು ಎಂದರು. ನಮ್ಮ ಎಲ್ಲೇ ಉದಾಹರಣೆ ಒಂದು ನೀರುಳ್ಳಿ ಚೋಳಿ ಲೆಕ್ಕ ಪತ್ತರ ತಿಕ್ಕೊಂಡು ಉಂಡು ಚೋಳಿ ಲೆಕ್ಕ ಹೋಗ್ಬೋದು. ಯಾಕೆ ಶೂನ್ಯ ಅಂಚ ದೇವರು ಉಂಡು ಒಂದು ತೂವೆಲ್ಲ ಹಾಕೋದು ಇಜ್ಜಿನ ಒಂದು ಕಲ್ಪನೆ ಅಲ್ಪೆಲ್ಲ ಅವೇ ನಮ್ಮ. ಇನ್ನು ಕಣಿಯೂರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಮಹಾಬಲ ಸ್ವಾಮೀಜಿ ಮಾತನಾಡಿ, ನಂಬಿಕೆಗಳನ್ನ ಮೂಢನಂಬಿಕೆ ಎನ್ನುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ವಿಶ್ವಾಸ, ನಂಬಿಕೆಯೇ ಜೀವನದ ಕ್ರಮವಾಗಿದ್ದು ಅದನ್ನ ಉಳಿಸಿಕೊಳ್ಳಬೇಕಾಗಿದೆ. ಧರ್ಮವನ್ನ ಉಳಿಸಲು ಎಲ್ಲರೂ ಕಂಕಣ ಬದ್ಧರಾಗಬೇಕಾಗಿದೆ ಎಂದರು. ನಮ್ಮ ಪೂರ್ವಿಕರು ನಡೆದು ಬಂದಿನ ಕಟ್ಟುಕಟ್ಟಲೆ ರೀತಿ ರಿವಾಜುಗಳು ಅವನ ಮೂಢನಂಬಿಕೆಯನ್ನು ಮಾಡಬೇಕು. ಒಂದು ಕಾವಲು ಅಡಿಪಾಯ ವ್ಯಾಖ್ಯಾನ ಮಾತ್ರೆ ಒಡೆಯುವು ಇದು ನನ್ನ ಹಿಂದೂ ಧರ್ಮ ಒಂದು ಪದ. ಇನ್ನು ಮಾಜಿ ಸಚಿವರಾದ ಬಿ ರಮಾನಾಥ್ ರೈ, ನಾಗರಾಜ್ ಶೆಟ್ಟಿ, ಶಾಸಕ ರಾಜೇಶ್ ನಾಯ್ಕ್ ಉಳಿಪ್ಪಾಡಿಗುತ್ತು, ಧರ್ಮ ಸಂಸತ್ ಸಮಿತಿಯ ಜಿಲ್ಲಾ ಸಂಚಾಲಕ ಸತ್ಯಜಿತ್ ಸುರತ್ಕಲ್, ಬಂಟ್ವಾಳ ತಾಲೂಕು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ್ ಕಾಂತಿ ಮಾತನಾಡಿದ್ರು. ಧರ್ಮ ಸಂಸತ್ ಸಮಿತಿಯ ಜಿಲ್ಲಾಧ್ಯಕ್ಷ ಚಿತ್ತರಂಜನ್ ಗರೋಡಿ, ಮೋಹನ್ ಉಜ್ಜೋಡಿ, ಪ್ರವೀಣ್ ವಾಲ್ಕೆ, ಪಿತಾಂಬರ ಹೆರಾಜೆ, ರುಕ್ಮಯ್ಯ ಪೂಜಾರಿ, ಸಂಜೀವ ಪೂಜಾರಿ, ಅಶೋಕ್ ಶೆಟ್ಟಿ ಸಿರಪಾಡಿ, ರತ್ನಾಕರ ಶೆಟ್ಟಿ ಕಲ್ಲಡ್ಕ, ತಾರನಾಥ್ ಕೊಟ್ಟಾರಿ, ತಾಲೂಕು ಸಮಿತಿ ಪ್ರಧಾನ ಸಂಚಾಲಕ ಪುರುಷೋತ್ತಮ್ ಸಾಲ್ಯಾನ್ ನರಿಕೊಂಬು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.